ಪ್ರಿಯ ವೀಕ್ಷಕರೇ, ಕನ್ನಡ ಕಥೆಗಳು ವಿತ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತಗಳು. ನೀವಿನ್ನು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಈ ದಿನ ನಾನು ನಿಮಗೆ ಹೇಳೋಕೆ ಹೊರಟಿರೋ ಕತೆ ಮನಸ್ಸಿದ್ದರೆ ಮಾರ್ಗ. ಈ ಕತೆ ಕೂಡ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಸ್ಕಿಪ್ ಮಾಡದೆ ಕೇಳಿ. ಅಕ್ಬರ್ ಮಹಾರಾಜರಿಗೆ ತಮ್ಮ ಧೈರ್ಯ ಮತ್ತು ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ತುಂಬ ಹೆಮ್ಮೆ ಇತ್ತು. ಅವರು ಒಂದು ಹುಲಿಯೊಂದಿಗೆ ಹೋರಾಡಿ ಗೆದ್ದಿದ್ದರು. ಮದವೇರಿದ ಆನೆಯನ್ನು ಹಿಡಿದು ಅದನ್ನು ನಿಯಂತ್ರಣಕ್ಕೆ ತಂದಿದ್ದರು. ಈ ವಿಷಯಗಳನ್ನು ಅವರು ಸಮಯ ಸಿಕ್ಕಾಗ ಮಂತ್ರಿಗಳ ಜೊತೆ ಹೇಳುತ್ತಾ ಖುಷಿಪಡುತ್ತಿದ್ದರು. ಅದಕ್ಕಾಗಿ ಅವರು ಧೈರ್ಯವಂತರನ್ನು, ವೀರರನ್ನು ತುಂಬ ಇಷ್ಟಪಡುತ್ತಿದ್ದರು. ಅವರು ಏನು ಅಂದುಕೊಂಡಿದ್ದರು ಎಂದರೆ, ತುಂಬ ದಷ್ಟಪುಷ್ಟವಾಗಿ ದಪ್ಪನಾಗಿ ಇರುವಂತಹ ವ್ಯಕ್ತಿಗಳು ಯಾವ ಕೆಲಸವನ್ನಾದರೂ ಸಾಧಿಸಬಲ್ಲರು, ಯಾವುದೇ ಕಷ್ಟ ಬಂದರೂ ಜಯಿಸಬಲ್ಲರು ಎಂಬುದು ಅವರ ಅಭಿಪ್ರಾಯ. ಒಂದು ದಿನ ಇದೇ ವಿಷಯಕ್ಕೆ ಅಕ್ಬರ್ ಮಹಾರಾಜರಿಗೂ ಮತ್ತು ಬೀರ್ಬಲ್ ಅವರಿಗೂ ಇಬ್ಬರ ನಡುವೆ ವಾದವಿವಾದಗಳು ನಡೆದವು. ಬೀರ್ಬಲ್ ಮಹಾರಾಜರ ಅಭಿಪ್ರಾಯವನ್ನು ಒಪ್ಪಲಿಲ್ಲ. ಬೀರ್ಬಲ್ ಮಹಾರಾಜರಿಗೆ ಮನುಷ್ಯನ ಆತ್ಮಶಕ್ತಿಯೇ ಪ್ರಬಲ, ದೈಹಿಕ ಸಾಮರ್ಥ್ಯವಲ್ಲ. ಗಟ್ಟಿಮುಟ್ಟಾದ ದೇಹವುಳ್ಳವರು ಏನು ಬೇಕಾದರೂ ಸಾಧಿಸಬಲ್ಲರು ಎಂಬುದು ಸುಳ್ಳು. ಸಣ್ಣಗಿರುವ ಮನುಷ್ಯರು ಕೂಡ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲರು ಎಂದು ಬೀರ್ಬಲ್ ಹೇಳಿದನು. ಹೀಗೆ ಮಾತಿಗೆ ಮಾತು ಬೆಳೆದು ಅದನ್ನು ಪರೀಕ್ಷೆ ಮಾಡಲೇಬೇಕು ಎಂದು ಅಕ್ಬರ್ ಮಹಾರಾಜರು ಮತ್ತು ಬೀರ್ಬಲ್ ನಿರ್ಧಾರ ಮಾಡಿದರು. ಆಗ ತುಂಬಾನೇ ಚಳಿಗಾಲ. ನದಿಯ ನೀರಂತೂ ಮುಟ್ಟಿದರೆ ಮೈ ಕೈ ಸೆಡೆದುಕೊಳ್ಳುವಷ್ಟು ಕೊರೆಯುತ್ತಿತ್ತು. ಆಗ ಅಕ್ಬರ್ ಮಹಾರಾಜರು ನದಿಯ ನೀರಿನಲ್ಲಿ ಯಾರು ಎದೆಯ ಮಟ್ಟದವರೆಗೂ ನೀರಿನಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಿಲ್ಲುವರೋ ಅಂತಹವರಿಗೆ 100 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುವೆನೆಂದು ಅಕ್ಬರ್ ಮಹಾರಾಜರು ಡಂಗೂರ ಹೊಡೆಸಿದರು. ಅಕ್ಬರ್ ಮಹಾರಾಜರು ಆ ಸ್ಪರ್ಧೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿದರು. ಅಕ್ಬರ್ ಮಹಾರಾಜರು ತನ್ನ ಸೈನಿಕರು ತುಂಬ ವೀರರೆಂದು, ಶೂರರೆಂದು ನಂಬಿಕೆಯಿಂದ ಕೆಲವರನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿದರು. 100 ಚಿನ್ನದ ನಾಣ್ಯಗಳ ಆಸೆಗೋಸ್ಕರ ಹಲವಾರು ಜನರು ಸ್ಪರ್ಧೆಗೆ ಭಾಗವಹಿಸಲು ಸಿದ್ಧರಾದರು. ಅಂತೂ ಇಂತೂ ಆ ದಿನ ಹತ್ತಿರಕ್ಕೆ ಬಂದೇ ಬಿಡ್ತು. ಕೆಲವರು ದೇಹದ ಉಷ್ಣವನ್ನು ಹೆಚ್ಚು ಮಾಡಿಕೊಳ್ಳಲು ಮದ್ಯಪಾನವನ್ನು ಮಾಡುತ್ತಿದ್ದರು. ಇನ್ನು ಕೆಲವರು ಶೀತವನ್ನು ತಡೆಯುವ ಕಾರಣದಿಂದ ಮೈಗೆಲ್ಲ ಎಣ್ಣೆಯನ್ನು ಸವರಿಕೊಂಡಿದ್ದರು. ಆದರೆ ಅದೇ ಸರದಿಯ ಸಾಲಲ್ಲಿ ತುಂಬ ಬಡಕಲು ದೇಹವನ್ನು ಹೊಂದಿದ್ದ ಕಲ್ಲು ಕುಟ್ಟುವನೊಬ್ಬ ಯಾವ ತಯಾರಿಯೂ ಇಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದ. ಆ ವ್ಯಕ್ತಿಯನ್ನು ನೋಡಿದಂತಹ ಅಕ್ಬರ್ ಮಹಾರಾಜರಿಗೆ ತುಂಬಾನೇ ನಗು ಬರುತ್ತಾ ಇತ್ತು. ಅಕ್ಬರ್ ಮಹಾರಾಜರು ಆ ವ್ಯಕ್ತಿಗೆ, ನಿನ್ನ ಮೈಯಲ್ಲಿ ಬರೀ ಮೂಳೆ ತುಂಬಿಕೊಂಡಿದೆ, ಮಾಂಸಖಂಡಗಳೇ ಇಲ್ಲ. ಈ ನೀರಿನಲ್ಲಿ ನಿಂತರೆ ನೀನು ಸತ್ತು ಹೋಗುವುದು ಖಂಡಿತ. ಹುಚ್ಚುತನ ಬಿಟ್ಟು ಸುಮ್ಮನೆ ಮನೆಗೆ ಹೋಗು ಎಂದು ಹೇಳುತ್ತಾರೆ. ಆಗ ಬಡಕಲು ದೇಹದ ಕಲ್ಲು ಕುಟ್ಟುವ ವ್ಯಕ್ತಿ ಹೇಳುತ್ತಾನೆ, ನಾನು ಸಾಯುವುದಕ್ಕೆ ಹೆದರುವುದಿಲ್ಲ ಮಹಾಪ್ರಭುಗಳೇ. ನಾನು 100 ಚಿನ್ನದ ನಾಣ್ಯಗಳನ್ನು ಗೆಲ್ಲಲೇಬೇಕು. ಅದರಿಂದ ನನಗೆ ತುಂಬ ಅನುಕೂಲವಾಗುತ್ತದೆ. ನಾನು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅದನ್ನು ಬಳಸಿಕೊಳ್ಳಬೇಕು ಎಂದು ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿದಂತಹ ಅಕ್ಬರ್ ಮಹಾರಾಜರು ಏನೂ ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾರೆ. ಸ್ಪರ್ಧಾಳುಗಳೆಲ್ಲ ನೀರಿನ ಒಳಗೆ ಹೋಗಿ ನಿಂತುಕೊಳ್ಳುತ್ತಾರೆ. ಕಾವಲುಗಾರರನ್ನು ಬಿಟ್ಟು ಉಳಿದವರೆಲ್ಲ ಹೊರಟು ಹೋಗುತ್ತಾರೆ. ಅಕ್ಬರ್ ಮಹಾರಾಜರು ಕೂಡ ಅರಮನೆಗೆ ಬರುತ್ತಾರೆ. ಮೊದಮೊದಲು ಎಲ್ಲರೂ ಕೂಡ ತುಂಬಾನೇ ಖುಷಿಯಿಂದ ನೀರಿನಲ್ಲಿ ನಿಂತುಕೊಂಡರು. ಚಳಿಯ ತೀವ್ರತೆ ಅನುಭವವಾಗತೊಡಗಿತು. ಕೆಲವರಿಗೆ ಯಾಕಾದರೂ ಬಂದವೆಂದು ತುಂಬಾನೇ ಸಂಕಟಪಟ್ಟರು. ರಾತ್ರಿ ಕಳೆಯುತ್ತಿದ್ದಂತೆ ನೀರಿನ ಕೊರೆತ ಕೂಡ ಹೆಚ್ಚಾಗತೊಡಗಿತು. ದೇಹದ ಎಲ್ಲ ಭಾಗಗಳು ನಿಂತಲ್ಲೇ ನಡುಗತೊಡಗಿದವು. ಹಣವೂ ಬೇಡ, ಈ ಪರದಾಟವೂ ಬೇಡ ಎಂದು
ಬಹಳ ಮಂದಿ ಮಧ್ಯರಾತ್ರಿಯ ವೇಳೆಗೆ ಹೊರಟು ಬಿಟ್ಟರು. ಆಮೇಲೆ ಇನ್ನಷ್ಟು ಶೀತ ಹೆಚ್ಚಾಗತೊಡಗಿತು. ಉಳಿದವರು ಕೂಡ ಹೊರಬಂದರು. ಆದರೆ ಆ ಬಡಕಲು ದೇಹದ ಕಲ್ಲು ಕುಟ್ಟುವ ವ್ಯಕ್ತಿ ಮಾತ್ರ ಅರಮನೆಯಲ್ಲಿ ಕಾಣುತ್ತಿದ್ದ ದೀಪದ ಬೆಳಕಿನ ಕಡೆ ನೋಡುತ್ತಾ ಹಲ್ಲು ಕಚ್ಚಿ ನಿಂತಿದ್ದ. ಕಾವಲುಗಾರರಿಗೆ ಆಶ್ಚರ್ಯವಾಯಿತು. ಇವನು ಸತ್ತಿರುವನೋ ಇಲ್ಲ ಬದುಕಿರುವನೋ ಎಂದು ಮತ್ತೆ ಮತ್ತೆ ಪರೀಕ್ಷೆ ಮಾಡುತ್ತಿದ್ದರು. ರಾತ್ರಿ ಕಳೆದು ಬೆಳಗಾಯಿತು. ದೇಹವೆಲ್ಲ ಸೆಟೆದುಕೊಂಡು ಕಲ್ಲು ಕುಟ್ಟುವವನನ್ನು ಅವನ ಸ್ನೇಹಿತರು ಎತ್ತಿ ತಂದು ಬೆಚ್ಚನೆಯ ಕಂಬಳಿಯಿಂದ ಸುತ್ತಿದರು. ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದವನೆಂದು ಆ ಕಲ್ಲು ಕುಟ್ಟುವವನನ್ನು ಆಸ್ಥಾನಕ್ಕೆ ಕರೆತಂದರು. ಅಕ್ಬರ್ ಮಹಾರಾಜರಿಗೆ ತುಂಬಾನೇ ಆಶ್ಚರ್ಯವಾಯಿತು. ತನ್ನ ಅಭಿಪ್ರಾಯ ತಪ್ಪಾಯಿತು ಎಂದು ಸ್ವಲ್ಪ ಮಂಕಾದರು. ಬೀರ್ಬಲ್ ಕಡೆ ನೋಡಲು ಬೇಜಾರು ಮಾಡಿಕೊಂಡರು. ಸರಿ, ಕಾವಲಿನವರನ್ನು ವಿಚಾರಿಸಿದರು. ಅವರೂ ಕೂಡ ಕಲ್ಲು ಕುಟ್ಟುವವನೇ ಗೆದ್ದನೆಂದು ಹೇಳಿದರು. ಆಗ ಅಕ್ಬರ್ ಮಹಾರಾಜರು, ಅಲ್ಲವಯ್ಯ, ಇಷ್ಟೊಂದು ಕೊರೆಯುವ ನೀರಿನಲ್ಲಿ ಇಡೀ ರಾತ್ರಿ ಹೇಗೆ ನಿಂತಿದ್ದೆ? ಅದು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರು. ಆಗ ಕಲ್ಲು ಕುಟ್ಟುವ ವ್ಯಕ್ತಿ ಅರಮನೆಯ ಕಿಟಕಿಯಿಂದ ಕಾಣುತ್ತಿದ್ದ ದೀಪದ ಬೆಳಕನ್ನು ನೋಡುತ್ತಾ ಹಲ್ಲು ಕಚ್ಚಿ ನಿಂತಿದ್ದೆ ಎಂದನು. ಆಗ ಬೀರ್ಬಲ್ ಮೇಲೆ ಅಸೂಯೆಯಿದ್ದ ಒಬ್ಬ ಮಂತ್ರಿ, ಹಾಗಾದರೆ ನೀನು ಸ್ಪರ್ಧೆಯನ್ನು ಸರಿಯಾಗಿ ಗೆದ್ದಿಲ್ಲ ಎಂದು ಹೇಳಿದನು. ಆಗ ಅಕ್ಬರ್ ಮಹಾರಾಜರು ಹೇಗೆ ಎಂದು ಕೇಳಿದರು. ಆಗ ಅವನು, ಇವನು ಅರಮನೆಯ ದೀಪದ ಬೆಳಕನ್ನು ನೋಡುತ್ತಾ ಇದ್ದೆ ಎಂದು ತಾನೇ ಒಪ್ಪಿಕೊಂಡಿದ್ದಾನೆ. ಅಂದರೆ ಆ ದೀಪದ ಬೆಳಕಿನ ಬಿಸಿಯಿಂದ ಇವನಿಗೆ ಚಳಿಯನ್ನು ತಡೆಯಲು ಸಾಧ್ಯವಾಗಿದೆ. ಅಂದ ಮೇಲೆ ಇವನು ಬಹುಮಾನಕ್ಕೆ ಅರ್ಹನಲ್ಲ ಎಂದು ಹೇಳುತ್ತಾನೆ. ಆಗ ಅಕ್ಬರ್ ಮಹಾರಾಜರು ಅವನ ಹೇಳಿಕೆಯನ್ನು ಕೇಳಿ, ಹೌದು, ಅದೇ ಗಟ್ಟಿಮುಟ್ಟಾದ ಬಲಶಾಲಿಗಳಿಗೆ ಸಾಧ್ಯವಾಗದ ಈ ಕೆಲಸವು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ನನಗೂ ಕೂಡ ನಂಬಲು ಆಗಲಿಲ್ಲ ಎಂದು ನಗುತ್ತಾ ಬೀರ್ಬಲ್ ಕಡೆ ನೋಡಿದರು. ಆದರೆ ಅಲ್ಲಿ ಬೀರ್ಬಲ್ ಇರಲಿಲ್ಲ. ಅಕ್ಬರ್ ಮಹಾರಾಜರ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿಂದ ಹೊರಟು ಹೋಗಿದ್ದ. ಕಲ್ಲು ಕುಟ್ಟುವ ವ್ಯಕ್ತಿ ಗೆದ್ದರೂ ಕೂಡ ಇವರ ಈ ರೀತಿಯ ತೀರ್ಮಾನದಿಂದ ಅವನು ಬೇಜಾರಾಗಿ ಬರಿ ಕೈಯಲ್ಲಿ ಮನೆಗೆ ತೆರಳಿದ. ಅಕ್ಬರ್ ಮಹಾರಾಜರು ಬೀರ್ಬಲ್ ಬರುವುದನ್ನೇ ಕಾಯುತ್ತಿದ್ದರು. ಯಾಕೆಂದರೆ ಬೀರ್ಬಲ್ನ ಅಭಿಪ್ರಾಯ ತಪ್ಪು ಎಂದು ಅವನಿಗೆ ಹೇಳಿ ಅವನನ್ನು ಗೇಲಿ ಮಾಡುವ ಆಸೆ ಅಕ್ಬರ್ ಮಹಾರಾಜರಿಗೆ ಇತ್ತು. ಆದರೆ ಕತ್ತಲಾದರೂ ಬೀರ್ಬಲ್ ಸುಳಿವು ಇರಲಿಲ್ಲ. ಅಕ್ಬರ್ ಮಹಾರಾಜರು ಬೀರ್ಬಲನ್ನು ಕರೆತರಲು ಅವನ ಸೇವಕರಿಗೆ ಹೇಳಿದನು. ಅವರು ಹೋಗಿ ಬೀರ್ಬಲ್ ಕಿಚಡಿ ಮಾಡುತ್ತಿರುವ, ಅದು ಮುಗಿದ ನಂತರ ಬರುವುದಾಗಿ ಹೇಳಿದನೆಂದು ಅಕ್ಬರ್ ಮಹಾರಾಜರಿಗೆ ಹೇಳಿದರು. ಎಷ್ಟು ಹೊತ್ತಾದರೂ ಬೀರ್ಬಲ್ ಬರಲೇ ಇಲ್ಲ. ಮತ್ತೆ ಸೇವಕರನ್ನು ಕಳುಹಿಸಿದ. ಆಗಲೂ ಕೂಡ ಅದೇ ಉತ್ತರವನ್ನು ಹೇಳಿ ಕಳುಹಿಸಿದ ಬೀರ್ಬಲ್. ಆಗ ಅಕ್ಬರ್ ಮಹಾರಾಜರಿಗೆ ಇದರಲ್ಲಿ ಏನೋ ಮರ್ಮವಿದೆ, ಇಲ್ಲವಾದರೆ ಕಿಚಡಿ ಮಾಡಲು ಇಷ್ಟು ಹೊತ್ತು ಬೇಕೆ ಎಂದು ಅರ್ಥವಾಯಿತು. ಆಗ ಅಕ್ಬರ್ ಮಹಾರಾಜರು ಸ್ವತಃ ಬೀರ್ಬಲ್ ಮನೆಗೆ ಹೊರಟರು. ಬೀರ್ಬಲ್ ಕಿಚಡಿ ಮಾಡುತ್ತಿದ್ದನ್ನು ಕಂಡಂತಹ ಅಕ್ಬರ್ ಮಹಾರಾಜರು ಆಶ್ಚರ್ಯಗೊಂಡರು. ಯಾಕೆಂದರೆ ಅವನು ಎತ್ತರದಲ್ಲಿ ಅಕ್ಕಿ, ಬೇಳೆ, ನೀರು ತುಂಬಿದ ಒಂದು ಪಾತ್ರೆಯನ್ನು ಕಟ್ಟಿ ನೆಲದಲ್ಲಿ ಬೆಂಕಿಯನ್ನು ಹಾಕಿದ್ದ. ಆ ಪಾತ್ರೆಗೆ ಬೆಂಕಿ ತಾಕಲಾರದಷ್ಟು ದೂರದಲ್ಲಿತ್ತು. ಆಗ ಅಕ್ಬರ್ ಮಹಾರಾಜರು, ಇದೇನು ಬೀರ್ಬಲ್, ನಿನ್ನ ಉದ್ದಟತನ, ನೀನೇನು ಮಾಡುತ್ತಿರುವೆ ಗೊತ್ತಾ ಎಂದು ಕೇಳಿದರು. ಆಗ ಬೀರ್ಬಲ್, ಹುಚ್ಚಾಟವಲ್ಲ, ನಾನು ಕಿಚಡಿ ಮಾಡುತ್ತಿದ್ದೇನೆ ಎಂದು ಹೇಳಿದನು. ಆಗ ಅಕ್ಬರ್ ಮಹಾರಾಜರು, ಅದು ಸರಿ, ಆದರೆ ಪಾತ್ರೆ ಮೇಲೆ ಕಟ್ಟಿದ್ದೀಯ, ಬೆಂಕಿ ಕೆಳಗಡೆ ಹಾಕಿದ್ದೀಯ, ಪಾತ್ರೆಗೆ ಬೆಂಕಿ ತಾಗದೆ ಕಿಚಡಿ ಹೇಗೆ ಆಗುತ್ತದೆ ಎಂದು ಅಕ್ಬರ್ ಮಹಾರಾಜರು ಕೇಳಿದರು. ಆಗ ಬೀರ್ಬಲ್, ಯಾಕೆ ಸಾಧ್ಯವಿಲ್ಲ ಮಹಾಪ್ರಭು, ದೂರದ ಅರಮನೆಯ ದೀಪದ ಬೆಳಕು ನದಿಯಲ್ಲಿ ನಿಂತವನಿಗೆ ಕಾವು ಕೊಡಲು ಸಾಧ್ಯವಾದರೆ ಈ ಬೆಂಕಿಯಿಂದ ಕಿಚಡಿ ಮಾಡುವುದು ಸಾಧ್ಯವೇ? ಇಲ್ಲಿ ಇಷ್ಟು ಹತ್ತಿರದಲ್ಲಿದೆ ಎಂದು ಹೇಳಿದನು. ಅಕ್ಬರನಿಗೆ ಬೀರ್ಬಲ್ನ ಮಾತು ಅರ್ಥವಾಯಿತು. ಬೀರ್ಬಲ್, ಅರಮನೆಗೆ ಹೋಗೋಣ ಬಾ
ಈಗಲೇ ಆ ಕಲ್ಲು ಕುಟ್ಟುವ ವ್ಯಕ್ತಿಯನ್ನು ಕರೆಯಿಸಿ 100 ಅಲ್ಲ 150 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇನೆ. ನಿನ್ನ ಮಾತು ನಿಜ. ಮನುಷ್ಯನ ದೇಹಶಕ್ತಿಗಿಂತ ಆತ್ಮಶಕ್ತಿಯೇ ಪ್ರಬಲವಾದದ್ದು. ದಪ್ಪಗಿರುವ ವ್ಯಕ್ತಿಗಳು ಯಾವ ಕೆಲಸವನ್ನಾದರೂ ಮಾಡುತ್ತಾರೆ ಎಂಬುದು ಸುಳ್ಳು. ಸಣ್ಣಗಿರುವ ವ್ಯಕ್ತಿಗಳು ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂಬುದು ಕೂಡ ಸುಳ್ಳು. ಅವರವರ ಸಾಮರ್ಥ್ಯದಿಂದ ಎಲ್ಲವೂ ಸಾಧ್ಯ ಎಂದು ಹೇಳುತ್ತಾರೆ. ಆಗ ಬೀರ್ಬಲ್ಗೆ ತುಂಬಾನೇ ಖುಷಿಯಾಗುತ್ತದೆ. ಅವನು ಅಕ್ಬರ್ ಮಹಾರಾಜರೊಂದಿಗೆ ಅರಮನೆಗೆ ತೆರಳುತ್ತಾನೆ. ಅಕ್ಬರ್ ಮಹಾರಾಜರು ಹೇಳಿದಂತೆ ಸೇವಕರನ್ನು ಕಳುಹಿಸಿ ಆ ಕಲ್ಲು ಕುಟ್ಟುವ ವ್ಯಕ್ತಿಯನ್ನು ಕರೆಯಿಸಿ 150 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳುಹಿಸುತ್ತಾನೆ. ಆ ಕಲ್ಲು ಕುಟ್ಟುವ ವ್ಯಕ್ತಿ ತುಂಬ ಸಂತೋಷದಿಂದ ಹೋಗುತ್ತಾನೆ. ಬೀರ್ಬಲ್ನ ಜಾಣ್ಮೆ ಮತ್ತು ಸಮಯ ಪ್ರಜ್ಞೆಯನ್ನು ನೋಡಿ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅಕ್ಬರ್ ಮಹಾರಾಜರು ಬೀರ್ಬಲ್ಗೂ ಕೂಡ ಸೂಕ್ತ ಉಡುಗೊರೆಯನ್ನು ಕೊಟ್ಟು ಸನ್ಮಾನಿಸುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಹಾಕೋ ಅಕ್ಬರ್ ಮತ್ತು ಬೀರ್ಬಲ್ ಕಥೆಗಳ ನೋಟಿಫಿಕೇಷನ್ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.